ಕೊರೋನಾ ಲಾಕ್ಡೌನ್ ಸತತವಾದ ಬಿಗು ಬಂದೋಬಸ್ತ್ ದುಂಬರಿದನು. ದಕ್ಷಿಣ ಕನ್ನಡ ಜಿಲ್ಲೆಡು ಬಂದೋಬಸ್ತ್ ಖಾಸಗಿ ವಾಹನ ಸಂಚಾರಕ್ಕೆ ನನ್ನಲಾತ ನಿರ್ಬಂಧಗಳನ್ನು ಪಾಡ್ದೇರು. ಕೊರೋನಾ ನಿಯಂತ್ರಣಕ್ಕೆ ಜಿಲ್ಲಾಡಳಿತದ ಕ್ರಮಗಳಿಗೆ ಜನ ಸಹಕಾರ ಕೊರಡು ಪಡೆದು ಜಿಲ್ಲಾಧಿಕಾರಿ ಶ್ರೀಮತಿ ಸಿಂಧು ಬಿ ರೂಪೇಶ್ ವಿನಂತಿ ಮಂತೊಂದಿರು. ಎಲ್ಲರಿಗೂ ನಮಸ್ಕಾರ. ಕೋವಿಡ್-19 ತುಂಬಾ ವೇಗವಾಗಿ ಹರಡ್ತಿರೋದ್ರಿಂದ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ನಾವು ಒಂದು ಟೈಮ್ ರೆಸ್ಟ್ರಿಕ್ಷನ್ ಮಾಡಿ ದಿನಸಿ ಅಂಗಡಿಗಳನ್ನ ತೆಗೆದಿಡೋದಕ್ಕೆ ಆದೇಶ ಮಾಡಿದೀವಿ 7ರಿಂದ 12. ಈಗ ನಾವು ಏನು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಂದ್ರೆ ವೆಹಿಕ್ಯುಲರ್ ಮೂವ್ಮೆಂಟ್ ತುಂಬಾ ಜಾಸ್ತಿ ಇದೆ. 7ರಿಂದ 12 ಫ್ರೀ ಟೈಮ್ ಅನ್ನೋ ರೀತಿ ವೆಹಿಕ್ಯುಲರ್ ಮೂವ್ಮೆಂಟ್ ಜಾಸ್ತಿ ಆಗ್ತಿರೋದನ್ನ ನಾವು ನೋಡ್ತಾ ಇದೀವಿ. ಆದ್ರಿಂದ ಈ ಲಾಕ್ ಡೌನ್ ಅನ್ನುವ ಉದ್ದೇಶನ ಕಂಪ್ಲೀಟ್ ಆಗಿ ನಾವು ಮೀಟ್ ಮಾಡಕ್ಕೆ ಆಗ್ತಾ ಇಲ್ಲ. ಆದ್ರಿಂದ ಈ ದಿನ ನಾವು ಏನ್ ಡಿಸೈಡ್ ಮಾಡಿದೀವಿ ಅಂದ್ರೆ ನಮ್ಮ ಪೊಲೀಸ್ ಕಮಿಷನರೇಟ್ ಲೆವೆಲ್ ಅಲ್ಲಿ ಮತ್ತೆ SP ಅಂದ್ರೆ ಡಿಸ್ಟ್ರಿಕ್ಟ್ ಪೊಲೀಸ್ ಲೆವೆಲ್ ಅಲ್ಲಿ ವೆಹಿಕ್ಯುಲರ್ ಮೂವ್ಮೆಂಟ್ ನಾವು ರೆಗ್ಯುಲೇಟ್ ಮಾಡೋದಕ್ಕೆ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಒಂದು ಆದೇಶನ ಇಶ್ಯೂ ಮಾಡಿದೀವಿ. ಅದನ್ನ ಕ್ರಮವಾಗಿ ಪೊಲೀಸ್ ಕಮಿಷನರ್ ಮಂಗಳೂರು ಸಿಟಿ ಕಮಿಷನರೇಟ್ ಅವರು ಮತ್ತೆ SP ದಕ್ಷಿಣ ಕನ್ನಡ ಪೊಲೀಸ್ ಅವರು ಇವಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ನಾನು ಕೋರ್ಕೋತೀನಿ. ಲಾಕ್ಡೌನ್ ಇತ್ತನೆಲ್ಲ ವಾಹನ ಸಂಚಾರ ಅವೆಟ್ಲ ಖಾಸಗಿ ವಾಹನದಕ್ಕಲು ಅನಾವಶ್ಯಕ ತಿರುಗೊಂದು ಪುನಃ ತೆರೆದು ಬೈದನು. ಅಂಚಾದ ಖಾಸಗಿ ವಾಹನಗಳು ಅನಾವಶ್ಯಕವಾದ ತಿರುಗನ ತೋಜಿದ ಬತ್ತನ ಅಂಚಿತ್ತಿ ವಾಹನಗಳನ್ನು ಜಪ್ತಿ ಮನ್ಪಂಡದು ಕುಡ್ಲಾ ಪೊಲೀಸ್ ಕಮಿಷನರ್ ಡಾಕ್ಟರ್ PS ಹರ್ಷ ತೆರಿಪಾದೇರು. ಕೋವಿಡ್-19 ಮಹಾಮಾರಿಯ ಒಂದು ನಿಯಂತ್ರಣದ ಹಿನ್ನೆಲೆಯಲ್ಲಿ ಸಾಕಷ್ಟು ಕ್ರಮಗಳನ್ನ ಸರ್ಕಾರ ತೆಗೆದುಕೊಂಡಿದೆ. ಮಂಗಳೂರು ನಗರಕ್ಕೆ ಸಂಬಂಧಪಟ್ಟ ಹಾಗೆ ಈ ವಾಹನಗಳ ಸಂಚಾರ ಇದು ತೀವ್ರವಾಗಿ ಈ ಕೋವಿಡ್-19 ನಿಯಂತ್ರಣ ಕ್ರಮಗಳಿಗೆ ಒಂದು ಅಡಚಣೆಯಾಗಿ ಕಂಡುಬರುತ್ತಿರುವುದು ಬಹಳ ಸ್ಪಷ್ಟವಾಗಿ ಕಂಡುಬರ್ತಿದೆ. ಆ ಹಿನ್ನೆಲೆಯಲ್ಲಿ ಈ ವಾಹನಗಳನ್ನ ನಿಯಂತ್ರಿಸೋ ಒಂದು ಉದ್ದೇಶದಿಂದ ಎಲ್ಲ ಖಾಸಗಿ ಒಡೆತನದ 4 ವೀಲರ್ ಹಾಗೂ 2 ವೀಲರ್ಗಳನ್ನ ಈ ರಸ್ತೆಗೆ ಇಳಿಯುವುದನ್ನ ನಿಷೇಧಿಸುವ ಒಂದು ನಿಟ್ಟಿನಲ್ಲಿ ನಿರ್ಧಾರ ಕೈಗೊಂಡು ಆ ಪ್ರಕಾರ ಆದೇಶ ಮಾಡಲಾಗಿದೆ. ಹಾಗಾಗಿ ಎಲ್ಲರೂ ಇದಕ್ಕೆ ಸಹಕರಿಸಬೇಕಾಗಿ ನಾವು ಕೋರ್ತೇವೆ. ತಮ್ಮ ಏನು ಅಗತ್ಯ ವಸ್ತುಗಳ ಖರೀದಿಗೆ ನಿಮ್ಮ ಮನೆಯ ಬಹಳ ಸಮೀಪದಲ್ಲೇ ಎಲ್ಲ ರೀತಿಯಾದ ಗ್ರೋಸರಿ ಶಾಪ್ಸು, ತರಕಾರಿ ಶಾಪ್ಸು ಎಲ್ಲ ರೀತಿ ಇದೆ. ತಮಗೆ ವೈದ್ಯಕೀಯ ನೆರವಿನ ಅಗತ್ಯ ಇದ್ರೆ ತಾವು 108ಗೆ ಫೋನ್ ಮಾಡಬಹುದು ಅಥವಾ 1077ಗೆ ಬೇರೆ ವಿಚಾರಗಳಿಗೆ ಫೋನ್ ಮಾಡಬಹುದು. ವೈದ್ಯಕೀಯ ನೆರವಿನ ಕುರಿತಾಗಿ ಇದೆಲ್ಲ ವ್ಯವಸ್ಥೆಗಳನ್ನ ಕೈಗೊಳ್ಳಲಾಗಿದೆ. ಹಾಗೆಯೇ ಯಾರಾದರೂ ಡಾಕ್ಟರ್, ನರ್ಸ್, ಪ್ಯಾರಾಮೆಡಿಕ್ ಅವರು ವೈದ್ಯಕೀಯ ವೃತ್ತಿಯಲ್ಲಿ ಮನೆಯಿಂದ ಅವರು ಹಾಸ್ಪಿಟ್ಲಿಗೆ ಹೋಗ್ತಿದ್ರೆ ಅಥವಾ ಹಾಸ್ಪಿಟ್ಲಿಂದ ಮನೆಗೆ ಹೋಗ್ತಾ ಇದ್ರೆ ಅವರು ಒಂದು ID ತೋರಿಸಿದ್ರೆ ಸಾಕು, ಅವ್ರಿಗೆ ಬೇರೆ ಯಾವುದೇ ಸ್ಪೆಸಿಫಿಕ್ ಪಾಸ್ಗಳ ಅಗತ್ಯ ಇರಲ್ಲ. ಮಾಧ್ಯಮದವರು ಸಹ ಅವರ ID ತೋರಿಸಿದ್ರೆ ಸಾಕು, ಅವರು ಬೇರೆ ಯಾವುದೇ ಪಾಸ್ ತೋರಿಸೋ ಅಗತ್ಯ ಇರಲ್ಲ. ಮಾಧ್ಯಮದವ್ರಿಗೆ ಸಹ ಅವರು ಓಡಾಡ್ತಿರೋ ಒಂದು ವೆಹಿಕಲ್ನ ಪರ್ಮಿಟ್ ಮಾಡ್ತೇವೆ. ಇದಾದ ಮೇಲೂ ಯಾರಿಗಾದ್ರೂ ಬಹಳ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ ಇದೆ, ಅದನ್ನು ಉಪವಿಭಾಗಾಧಿಕಾರಿಯವರ ಕಚೇರಿಗೆ ಅರ್ಜಿ ಸಲ್ಲಿಸಿ ಅವರು ಸ್ಪೆಸಿಫಿಕ್ ಪಾಸ್ ತೆಗೆದುಕೊಂಡು ಅವರು ಓಡಾಡ್ಬೋದು. ಸೊ ಇಷ್ಟು ಚೌಕಟ್ಟಿನಲ್ಲಿ ಈ ಒಂದು ಆದೇಶನ ನಾವು ಎನ್ಫೋರ್ಸ್ ಮಾಡಲಿದ್ದೇವೆ. ಹಾಗಾಗಿ ಎಲ್ಲರೂ ಸಹಕರಿಸಬೇಕಾಗಿ ನಾನು ಕೋರ್ತೇನೆ. ಗ್ರಾಮಾಂತರ ಪ್ರದೇಶದ ಜಿಲ್ಲಾಡಳಿತದ ಮಾತಾ ಆದೇಶಗಳನ್ನು ಕಟ್ಟುನಿಟ್ಟಿನ ಜಾರಿ ಮನ್ಪುವ ವಾಹನ ಸಂಚಾರಕ್ಕೆ ಪಾಸ್ ಇತ್ತಿನಕ್ಲಿಗೆ ಮಾತ್ರ ಅವಕಾಶ ಪಂಡದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ BM ಲಕ್ಷ್ಮೀ ಪ್ರಸಾದ್ ತೆರಿಪಾದೇರು. ಈಗಾಗಲೇ ತಿಳಿಸಿರೋ ಹಾಗೆ ಕೋವಿಡ್-19 ಪಾಸಿಟಿವ್ ಕೇಸಸ್ ಹೆಚ್ಚುತ್ತಾ ಇರೋ ಹಾಗೆ ಮತ್ತೆ ನಮ್ದು ವೆಹಿಕ್ಯುಲರ್ ಮೂವ್ಮೆಂಟ್ ಕಡಿಮೆ ಆಗದೆ ಇರೋ ಕಾರಣಕ್ಕೋಸ್ಕರ ಜಿಲ್ಲಾಡಳಿತ ಸ್ವಲ್ಪ ನಿರ್ಧಾರಗಳನ್ನ ಕೈಗೊಂಡಿದೆ. ಬಟ್ ಸಿಟಿಗೆ ಮತ್ತೆ ಡಿಸ್ಟ್ರಿಕ್ಟಿಗೆ ಸ್ವಲ್ಪ ಡಿಫ್ರೆನ್ಸಸ್ ಇರೋದ್ರಿಂದ ಜನಕ್ಕೆ ಇದು ಅರ್ಥ ಮಾಡಿಸಬೇಕಾಗಿರುತ್ತದೆ. ಡಿಸ್ಟ್ರಿಕ್ಟ್ ನಲ್ಲಿ ಹೇಗೆ ಇರುತ್ತೆ ಅಂದ್ರೆ ಎಲ್ಲ ವೆಹಿಕ್ಯುಲರ್ ಟ್ರಾಫಿಕ್ ಪ್ರೈವೇಟ್ ವೆಹಿಕಲ್ಸ್ 7 o'clock ಇಂದ 12 o'clock ಕೂಡ ಆಸ್ಪದ ಇರೋದಿಲ್ಲ ಓಡಾಡ್ಲಿಕ್ಕೆ. ಮತ್ತೆ ಉಳಿದಿದ್ದ ಟೈಮಲ್ಲಿ ಯಾವಾಗಲೂ ಕೂಡ ಮುಂಚೆ ತರಾನೇ ಬ್ಯಾನ್ ಕಂಟಿನ್ಯೂ ಆಗುತ್ತೆ. ಆ ಪ್ರೈವೇಟ್ ವೆಹಿಕಲ್ಸ್ ನಲ್ಲಿ ಸ್ವಲ್ಪ ಕ್ಯಾಟಗರೈಸೇಷನ್ ಇದೆ. ಯಾಕಂದ್ರೆ ಬೇರೆ ಹಳ್ಳಿಗಳಿಂದ ಟೌನ್ಗೆ ಬಂದ್ಬಿಟ್ಟು ವ್ಯವಹಾರ ಮಾಡೋ ಜನ ಇರೋದ್ರಿಂದ 2 ವೀಲರ್ಸ್ಗೆ ನಾವು ಅಲೌ ಮಾಡ್ತೀವಿ, 3 ವೀಲರ್ಸ್ ಅಂದ್ರೆ ಆಟೋ ರಿಕ್ಷಾಗೆ ನಾವು ಅಲೌ ಮಾಡ್ತೀವಿ. ಅದೇ ರೀತಿ 4 ವೀಲರ್ ಜೀಪ್ ಅಥವಾ ಯಾವ್ದಾದ್ರು ಬೇರೆ ಬಾಡಿಗೆ ವಾಹನಗಳನ್ನ ನಾವು ಅಲೌ ಮಾಡ್ತೀವಿ. ಬಟ್ ಖಾಸಗಿ ಪ್ರೈವೇಟ್ ವೆಹಿಕಲ್ ಅಲ್ಲಿ ಬಂದು ತಗೊಳ್ಳೋದು ನಿಷೇಧಿಸುತ್ತೇವೆ. ಮತ್ತೆ ಹೈಯರ್ ಮಾಡಿದಾಗ ಬರೀ ಡ್ರೈವರು ಮತ್ತೆ ಯಾರು ಸಾಮಾನು ಖರೀದಿ ಮಾಡ್ಲಿಕ್ಕೆ ಬಂದಿದ್ದಾರೆ ಅಗತ್ಯ ವಸ್ತುಗಳು ಅವ್ರನ್ನ ಮಾತ್ರ ಇದ್ರೆ ಮಾತ್ರ ನಾವು ಅಲೌ ಮಾಡ್ತೀವಿ. 2ಗಿಂತ ಜಾಸ್ತಿ ಜನ ಇದ್ರೆ ಅವ್ರಿಗೆ ಅಲೌ ಮಾಡ್ಲಿಕ್ಕೆ ಯಾವುದೇ ಆಸ್ಪದ ಇರೋದಿಲ್ಲ.
ಮತ್ತೆ ಯಾರಿಗಾದ್ರೂ ಇಮಿಡಿಯೇಟ್ ಆಗಿ ಹೆಲ್ಪ್ ಬೇಕಾದ್ರೆ ಮೆಡಿಕಲ್ ಎಮರ್ಜೆನ್ಸೀಸ್ಗೆ 108ಗೆ ಕರೆ ಮಾಡಿ. 108 ಇಂದ ಆಂಬ್ಯುಲೆನ್ಸ್ ನಿಮಗೆ ರೆಡಿ ಮಾಡಿ ಕೊಡ್ತಾರೆ. ಅಕಸ್ಮಾತ್ 108 ಅಲ್ಲಿ ಆಂಬ್ಯುಲೆನ್ಸ್ ಅವೈಲಬಿಲಿಟಿ ಇಲ್ಲ ಅಂದ್ರೆ ನೀವು 1077ಗೆ ಕರೆ ಮಾಡಿ. ಅದ್ರಲ್ಲೂ ಕೂಡ ನಮ್ದು ಡಿಸ್ಟ್ರಿಕ್ಟ್ ಕಡೆಯಿಂದ ಆಂಬ್ಯುಲೆನ್ಸ್ ರೆಡಿ ಆಗಿರೋದನ್ನ ನಿಮ್ಗೆ ವ್ಯವಸ್ಥೆ ಮಾಡ್ತಾರೆ. ಮತ್ತೆ ರೆಗ್ಯುಲರ್ ಟ್ರೀಟ್ಮೆಂಟ್ಗೆ, ಡಯಾಲಿಸಿಸ್ಗೆ ಅಥವಾ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಬರೋರು 1077ಗೆ ಕಾಲ್ ಮಾಡಿ ತಮ್ಮ ಖಾಸಗಿ ವಾಹನಕ್ಕೆ ಪಾಸ್ ಪಡೆದುಕೊಂಡು ಸಂಚರಿಸಲು ಅವಕಾಶ ಮಾಡಲಾಗಿದೆ. ಡಾಕ್ಟರ್, ನರ್ಸಸ್, ಪ್ಯಾರಾಮೆಡಿಕ್ಸ್, ಅದೇ ರೀತಿ ಹೆಲ್ತ್ ಕೇರ್ ವರ್ಕರ್ಸ್, ಆರೋಗ್ಯ ಇಲಾಖೆಯಲ್ಲಿ ಯಾರ್ಯಾರು ಎಂಗೇಜ್ಡ್ ಇದ್ದಾರೆ ಅವ್ರಿಗೆ ಎಲ್ಲರಿಗೆ ಕೂಡ ಪಾಸಿನ ಅವಶ್ಯಕತೆ ಇಲ್ಲ. ಅವ್ರುಗಳು ತಮ್ಮ ಇಶ್ಯೂಡ್ ID ಕಾರ್ಡ್ಸ್, ಅದು ಗವರ್ಮೆಂಟ್ ಇಶ್ಯೂಡ್ ಇರ್ಬೋದು ಅಥವಾ ಅವ್ರದ್ದು ಹಾಸ್ಪಿಟಲ್ ಕಡೆಯಿಂದ ಇಶ್ಯೂ ಆಗಿರೋ ID ಕಾರ್ಡ್ಸ್ ಇರ್ಬೋದು, ಇಶ್ಯೂಡ್ ID ಕಾರ್ಡ್ನ ಹಿಡ್ಕೊಂಡ್ಬಿಟ್ಟು ನಮ್ಮ ಚೆಕ್ ಪೋಸ್ಟ್ ಅಲ್ಲಿ ತೋರಿಸಿದ್ರೆ ನಿಮಗೆ ಓಡಾಡಲಿಕ್ಕೆ ಅವಕಾಶ ಮಾಡಿ ಕೊಡ್ತಾರೆ. ದೀನಸಿ ಅಂಗಡಿ, ತರಕಾರಿ ಅಂಗಡಿಲು ಒವ್ವೇ ನೂಕುನುಗ್ಗುಲು ಇಜ್ಜಂದೆ ಪರಿಸ್ಥಿತಿ ಸಾಮಾನ್ಯವಾದಿತ್ತು. ಆಂಡ ತಾದಿ ಬರಿಟ್ ತರಕಾರಿ ಮೀನು ಮಾರಣಗಳ ಸಂಖ್ಯೆ ದಿನದ ದಿನ ಹೆಚ್ಚಾವಂದೇ ಉಂಡು. ಮುಂಜಾಗ್ರತೆ ಸುರಕ್ಷೆ ಇಜ್ಜಂದೆ ಇಂಚ ಒಟ್ಟಾರೆಯಾದ ಮಾರಣ ವಿರುದ್ಧ ತೆರವು ಕಾರ್ಯಾಚರಣೆಯನ್ನು ಕುತ್ತಾರು ಪರಿಸರಡು ಶುಕ್ರವಾರ ಕಾಂಡೆ ನಡಪಾಯರು. ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಪಾತ್ರರೊಂದು ಜನಕುಲ ಆರೋಗ್ಯ ಸುರಕ್ಷಿತದ ದೃಷ್ಟಿಡು ಈ ಕಾರ್ಯಾಚರಣೆ ನಡಪಾದ ಜನಕುಲು ಸಹಕಾರ ಕೊರಡು ಪಡೆದು ವಿನಂತಿ ಮಲ್ತೊಂದೇರು. ಕಳೆದ ಬಹಳಷ್ಟು ದಿನಗಳಿಂದ ಪ್ರತಿ ಕಡೆ ಹೋದಲ್ಲಿ ಎಲ್ಲ ಹೇಳ್ತಾ ಇದ್ದೇವೆ, ನಾವೆಲ್ಲ ರಿಸ್ಕಲ್ಲಿದ್ದೇವೆ. ಇಷ್ಟು ದಿನ ವಿಶ್ವವ್ಯಾಪ್ತಿ ಕೊರೋನಾ ಬೇರೆಲ್ಲ ಅಲ್ಲಿ ಅಷ್ಟಿದೆ ಇಷ್ಟಿದೆ ಅಂತ ಹೇಳ್ತಾ ಇದ್ದೇವೆ. ಆದರೆ ಕಳೆದ ಒಂದು 3 ದಿವಸದ ಹಿಂದೆ ಗೊತ್ತಿದೆ, ನಮ್ಮ ಪರಿಸರದೇ ಪಿಲಾರು ಮತ್ತು ಚೊಂಬುಗುಡ್ಡೆ ವ್ಯಾಪ್ತಿಯ ಒಂದಿಬ್ಬರು ಶಂಕಿತ ಕೊರೋನಾ ಶಂಕಿತರನ್ನು ಈಗಾಗಲೇ ವೆಲ್ಲಾಕಿನ ತೀವ್ರ ನಿಗಾ ಘಟಕದಲ್ಲಿದ್ದಾರೆ. ಅವರ ರಿಸಲ್ಟ್ ಏನೋ ಬರ್ತಾ ಇದೆ. ಅದರ ಜೊತೆಯಲ್ಲಿ ಪಕ್ಕದಲ್ಲಿರುವಂಥ ಏನಪ್ಪಯ್ಯ ಹಸನ್ನಲ್ಲಿ ಕೂಡ ಬಹುಶಃ ಒಂದು 25 ಜನ ಐಸೋಲೇಟೆಡ್ ಆಗಿದ್ದಾರೆ. ಖುದ್ದು ನಿನ್ನೆಯ ದಿನ ನಾನು ಅವರನ್ನು ಭೇಟಿ ಮಾಡುವಾಗ ಅವರ ಪರಿಸ್ಥಿತಿ ನೋಡಿ ಭಾಳಷ್ಟು ಮನಸ್ಸು ಬಿಡಿ. ಅವರ ಪರಿಸ್ಥಿತಿಯನ್ನು ಅನುಭವಿಸಿದವರಿಗೆ ಮಾತ್ರ ಅವರಿಗೆ ಗೊತ್ತಿರುತ್ತೆ. ಈ ಸಂದರ್ಭದಲ್ಲಿ ನಾವು ನಿನ್ನೆನೇ ಹೇಳಿದೆವು, ಇಲ್ಲಿ ಬರುವಂಥ ಕುತ್ತಾರು ಜಂಕ್ಷನ್ ಮತ್ತು ಇಲ್ಲಿ ದಯವಿಟ್ಟು ಸ್ವಲ್ಪ ದಿವಸ ನಮಗೆ ಅರ್ಥ ಆಗುತ್ತೆ, ನಿಮ್ಮ ಹೊಟ್ಟೆಪಾಡಿಗೋಸ್ಕರ ನೀವು ಈ ವ್ಯಾಪಾರ ಮಾಡ್ತಾ ಇದ್ದೀವಿ ಅಂತೇಳಿ. ಆದರೆ ಬೀದಿ ಬದಿ ವ್ಯಾಪಾರಸ್ಥರ ಇರ್ಬೋದು ಅಥವಾ ಎಲ್ಲೋ ಒಂದು ವ್ಯಾಪಾರ ಮಾಡುವವರಲ್ಲಿ ಮನವಿ ಒಂದೇ, ನೀವು ಮನೆ ಮನೆಗೆ ಹೋಗಿ ನಿಯಮವನ್ನು ಪಾಲಿಸಿ. ದಯವಿಟ್ಟು ಮನೆ ಹೋಗುವ ಕೂಡ ಕ್ರೌಡ್ ಆಗದಾಗೆ ನೋಡಿಕೊಳ್ಳಿ ಮತ್ತು ನಿಯಮವನ್ನು ಪಾಲಿಸಿಕೊಂಡು ಅವರಿಗೆ ನೀವು ಏನು ವ್ಯಾಪಾರ ಮಾಡ್ತೀರಾ ಮಾಡಿ. ಸ್ವಲ್ಪ ದಿನದ ಮಟ್ಟಿಗೆ ಏನು ಸರ್ಕಾರ ನಮಗೆ ಯೋಜನೆಯನ್ನು ನಿಯಮವನ್ನು ಕೊಟ್ಟಿದೆ, ಸ್ವಲ್ಪ ದಿವಸದ ಮಟ್ಟಿಗೆ ದಯವಿಟ್ಟು ನಮ್ಮ ಜೊತೆ ಸಹಕಾರ ಮಾಡಿ. ಮಹಾಮಾರಿ ಕೊರೋನಾವನ್ನು ನಮ್ಮ ದೇಶದಿಂದಲೇ ನಮ್ಮ ಊರಿಂದಲೇ ಓಡಿಸುವಂಥ ಪಣವನ್ನು ತೊಡೋಣ. ಇದಕ್ಕೆ ಕೇವಲ ನಮ್ಮಲ್ಲಿ ಕಾಂಪಿಟೇಷನ್ ಮೈಂಡ್ ಅಲ್ಲ, ಇದರಲ್ಲಿ ಜಾತಿ ಧರ್ಮ ವರ್ಣಭೇದ ಯಾವುದೂ ಇಲ್ಲ. ಯಾರನ್ನು ಕೂಡ ಯಾವ ಸಂದರ್ಭದಲ್ಲಿ ಅಟ್ಯಾಕ್ ಮಾಡ್ಬೋದು. ದಯವಿಟ್ಟು ನಮ್ಮ ಜೊತೆ ಸಹಕಾರ ಮಾಡಿ ಅಂತೇಳಿ ಕೈ ಮುಗ್ದು ಬೇಡಿಕೊಳ್ತಾ ಇದ್ದೇನೆ. ನಮ್ಮ ರಕ್ಷಣೆ ನಮ್ಮ ಹೊಣೆ ಸ್ನೇಹಿತರೆ. ದಯವಿಟ್ಟು ನಮ್ಮ ಜೊತೆ ಸಹಕರಿಸಿ. ನಾವು ಕೂಡ ಈ ಒಂದು ಅಭಿಯಾನದಲ್ಲಿ ನಿರಂತರವಾಗಿ ಕೂಡ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು ಮತ್ತು ಪಂಚಾಯತ್ ಇರ್ಬೋದು, ಎಲ್ಲರೂ ಕೂಡ ರಾತ್ರಿ ಹಗಲು ನಮ್ಮಿಂದ ಆಗುವಂಥ ಸೇವೆಯನ್ನು ಮಾಡ್ತಾ ಇದ್ದೇವೆ. ಅದರಿಂದ ತಾವು ನಮ್ಮ ಜೊತೆ ಕೈ ಜೋಡಿಸಿದರೆ ಮಾತ್ರ ಈ ಮಹಾಮಾರಿ ಕೊರೋನಾವನ್ನು ಓಡಿಸ್ಬೋದಂತ ಹೇಳ್ತಾ ದಯವಿಟ್ಟು ನಮ್ಮ ಜೊತೆ ಸಹಕರಿಸಿ ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೆ. ನಿನ್ನೆ ಇಲ್ಲಿಯ ರಿಸ್ಕನ್ನು ನೋಡಿ ಅಲ್ಲೆಲ್ಲ ನಾವು ಹೇಳಿದ್ದೆವು, ಪಂಚಾಯತ್ ಯಾಕೆ ಇದನ್ನು ಹಾಕಿಸಿದ ಅಂತ ಹೇಳಿದರೆ ಯಾರಿಗೂ ಕೂಡ ವ್ಯಾಪಾರ ಮಾಡಲಿಕ್ಕೆ ಅಂತೇಳಿ ಅಲ್ಲ, ಗ್ಯಾಪ್ ಮೇಂಟೈನ್. ನಿನ್ನೆ ಇಲ್ಲಿ ಜಾತ್ರೆ ಆಗಿತ್ತು, ಜನ ಬರೀ ಪಂಚಾಯತ್ ಏನಂತ ಹೇಳಿದರೆ ಆಸ್ ಎ ರೂಲ್ಸ್ ಎಲ್ಲ ಕಡೆಯಲ್ಲಿ ಅವರ ಪ್ರಿವೆನ್ಷನ್ಗೋಸ್ಕರ ಈ ರೀತಿ ಬಾಕ್ಸನ್ನು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿಕ್ಕೋಸ್ಕರ ಹಾಕಿದ್ದು. ಅದು ಮತ್ತು ರೈತರ ಒಂದು ಇದಕ್ಕೆ. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಅದನ್ನು ಮೀರಿ ಹೋಗಿದೆ ಇಲ್ಲಿ ಪರಿಸ್ಥಿತಿ. ಅದಕ್ಕೋಸ್ಕರ ಇದು ನಾಳೆ ಅವ್ರಿಗೆ ಹಾಕಬೇಕಂತೇಳಿ ಯಾರಿಗೂ ಪರ್ಮಿಷನನ್ನು ಕೊಡಲಿಲ್ಲ ಅಥವಾ ಯಾರಲ್ಲಿ ಕೂಡ ಪಂಚಾಯತ್ನವ್ರು ನೀವು ನಾಳೆ ಬಂದು ಇಲ್ಲಿ ವ್ಯಾಪಾರ ಮಾಡಿ ಅಂತ ಕೂಡ ಹೇಳಲಿಲ್ಲ.
ಇವತ್ತೆಲ್ಲ ನಾಳೆ ಇದ್ರೂ ಕೂಡ ಈ ಮಾರ್ಕ್ ಹೋಗುವುದಿಲ್ಲ. ಪರಿಸ್ಥಿತಿ ಸ್ವಲ್ಪ ಸಹಜ ಸ್ಥಿತಿಗೆ ಬಂದ ನಂತರ ಅಲ್ಲಿ ಕೂಡ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ ಅಂತ ಹೇಳಿರೋದು. ಬಹುಶಃ ನಮ್ಮ ನೋಡಲ್ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ, ಈ ಬಗ್ಗೆ ಅವರು ಕೂಡ ಅದಕ್ಕೆ ಸ್ಪಷ್ಟನೆಯನ್ನು ನೀಡ್ತಾರೆ. ಉಳ್ಳಾಲ ನಗರಸಭಾ ಆರೋಗ್ಯ ಅಧಿಕಾರಿ ಶ್ರೀ ರಾಜೇಶ್ ಬೊಕ್ಕ ಮುನ್ನೂರು ಗ್ರಾಮ ಪಂಚಾಯತದ ನೋಡಲ್ ಅಧಿಕಾರಿ ಶ್ರೀ ಸತೀಶ್ ತಂಗಲ ಕಾರ್ಯಾಚರಣೆದ ಬಗ್ಗೆ ಪೊಲಬು ಕೊರಿಯರು. ಈ ಒಂದು ಹೊಸ ಕುರಲ್ನ ಚಾನಲ್ ಮೂಲಕ ಸಾರ್ವಜನಿಕರಿಗೆ ತಿಳಿಸುವುದೇನೆಂದರೆ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಇಡೀ ವಿಶ್ವಾದ್ಯಂತ ಕೋವಿಡ್-19 ಈ ಒಂದು ಮಹಾಮಾರಿ ವಿರುದ್ಧ ನಾವೆಲ್ಲರೂ ಸಾರ್ವಜನಿಕರು ಒಟ್ಟುಗೂಡಿ ಹೋರಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ನಾನು ಈ ಎಲ್ಲ ವ್ಯಾಪಾರಸ್ಥರ ಹೇಳ್ಕೊಳ್ಳೋದೇನೆಂತಂದರೆ, ತಾವು ಈ ಒಂದು ಏನು ಕರ್ಫ್ಯೂ ಏಪ್ರಿಲ್ 14ರವರೆಗಿದೆಯೋ ಅಲ್ಲಿವರೆಗೆ ತಮ್ಮ ವ್ಯಾಪಾರ ವಹಿವಾಟನ್ನು ಬೀದಿ ಬದಿಯಲ್ಲಿ ಮಾಡುವುದನ್ನು ನಿಲ್ಲಿಸಿ, ಸಾಧ್ಯವಾದರೆ ತಾವು ಎಲ್ಲರ ಮನೆ ಮನೆಗೆ ಹೋಗಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಿ ನಮ್ಮ ಜೊತೆ ಕೈ ಜೋಡಿಸಬೇಕಂತೇಳಿ ಕೇಳಿ ಇನ್ನೊಂದು ಸಲ ಎಲ್ಲರ ಹತ್ರನೂ ಮನವಿ ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದ. ಸ್ಟಾರ್ ಜಂಕ್ಷನಲ್ಲಿ ತುಂಬ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಲಿಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಅದನ್ನು ಪ್ರಿವೆನ್ಷನ್ ಮಾಡಲಿಕ್ಕೆ ಬೇಕಾಗಿ ಜಂಕ್ಷನಲ್ಲಿ ಜನ ಹೆಚ್ಚು ಸೇರುವುದು ಬೇಡ, ಮತ್ತು ರೈತರಿಗೆ ಹೆಚ್ಚು ತೊಂದರೆ ಆಗಬಾರ್ದು ಅಂತ ಹೇಳುವ ಒಂದೇ ದೃಷ್ಟಿಯಿಂದ ನಾವಿಲ್ಲಿ ಮಾರ್ಕನ್ನು ಮಾಡಿ ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟದ್ದು. ಈಗ ನಮ್ಮ ಏನು ಹೇಳ್ತೇವೆ, ನಾವು ಹತೋಟಿಗೆ ಸಿಗುವುದಿಲ್ಲ ಅಂತೇಳಿ ಆಗುವ ಕಾರಣಕ್ಕೆ ನಾವು ಈಗ ಇದನ್ನು ತೆರವು ಮಾಡ್ತಾ ಇದ್ದೇವೆ. ಮನೆಗೆ ಅವಕಾಶ ಕೊಡ್ಬೋದು. 12 ಗಂಟೆ ತನಕ ಏನು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ಹೇಳಿ ಸರ್. ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ, ಅಲ್ಲಿ ಹೋಗಿ ರಾಶಿ ಬೀಳುವಂಥದ್ದು. ಮುನ್ನೂರು ಗ್ರಾಮ ಪಂಚಾಯತ್ PDO ರವೀಂದ್ರ ನಾಯಕ್ ಬೊಕ್ಕ ಆರೋಗ್ಯ ಸಿಬ್ಬಂದಿಗಳು ಈ ಪೊರ್ತು ಒಟ್ಟಿಗೆ ಇತ್ತೇರು.